ಹೋಗಿ ತನ್ನಿ. ವಾಸುದೇವ ಪಾಲಿಸು. ಪರ್ವತ ಭಾರವಾಗುವುದಲ್ಲ, ಆದ್ದರಿಂದ ಪರ್ವತವನ್ನು ಆಧರಿಸುವುದಕ್ಕೆ ಬೇಕಾಗಿ ನನ್ನ ವಾಹನನಾದ ಗರುಡನನ್ನೇ ಕಳುಹಿಸಿ. ಕೇಳು, ಯಾಕೆ ನೀವು ಪರ್ವತದಲ್ಲಿ ಕೆಳಗೆ ಮುಳುಗುವ ಹೊತ್ತಿನಲ್ಲಿ ನಿಮ್ಮ ಗೌಡ ಬರದಿದ್ರೆ ನೀವು ಗರುಡ. ಯಾವ ಗರುಡ? ಯಾವ ಗೌಡ? ದೇವರ ಗರುಡ. ಓ ದೇವೇಗೌಡವ. ಈಗ ಕೂಡ್ಲಿಕ್ಕಿಲ್ಲ. ನೀವು ಅನ್ನಂದು ಗರುಡನಿಗೆ ನನ್ನ ದಯೆ ಇಲ್ಲದಿದ್ರೆ ಕೂಡ್ಲಿಕ್ಕಿಲ್ಲ. ನನ್ನ ದಯೆಯಿಂದ ಅವ ಹೊತ್ತು ತಂದ. ಆಯ್ತಲ್ಲ, ಅಂತೂ ಪರ್ವತ ಬಂತು. ವಾಸುಕಿ. ವಾಸು ಯಾರು? ವಾಸುಕಿ ನಾಗರಾಜ. ಹೋಗಿ ಬಲಿ ಚಕ್ರವರ್ತಿ ಮುಖಾಸುರ. ಸಾಹಿತ್ಯಗಳೆಲ್ಲ ಸಂಪನ್ನಗೊಂಡವು. ಮುಂದೆ ಯಾವುದೇ ಕೆಲಸವನ್ನು ನಾವು ಆರಂಭ ಮಾಡಬೇಕಿದ್ರು ವಿಘ್ನ ವಿನಾಶಕನಾದ ಮಹಾಗಣಪತಿಯನ್ನು ಸಂಸ್ತುತಿಸಬೇಕು. ಯಾರು ಈಗ ಸ್ತುತಿ ಮಾಡುವುದು? ಒಂದು ಸ್ತುತಿ ಮಾಡು. ನಾನು ಮೂಕ ತಿಥಿ ಮಾಡಿದ್ರೆ ಆಗ್ತದ? ನೀನು ತಿಥಿ ಮಾಡಬೇಡ, ನಿನಗೆ ಬೇಕಿದ್ರೆ ತಿಥಿ ಮಾಡುವ. ಸ್ತುತಿ ಗಣಪತಿ ದೇವರನ್ನು ವಿಕಟ ಗಣಪ ಅಂತ ಕರೆಯುವುದು. ಆದ್ದರಿಂದ ವಿಕಟರಿಗೊಲಿವ ಗಣೇಶ ಪ್ರಯತ್ನ ಮಾಡ್ತೇನೆ. ಮಾಡು. ಕೈ ಮುಗಿಬೇಕಾಗಿ ಗಣಪತಿಯನ್ನ ಸ್ತುತಿ ಮಾಡಿ. ಗಣಪತಿ ಅಲ್ವಾ? ಗಣಪತಿ ಗಣಪತಿ ದೇವರ ಸ್ತುತಿ ಮಾಡಿ. ಬೆಣಕ ಬೆಣಕ ಈಗಿದಂತ ನಿನ್ನದ್ದೆಂಥದ್ದು? ಸಮುದ್ರ ಮಥನದಲ್ಲಿ ಸಂಗೀತ ಕಾರ್ಯಕ್ರಮ. ಸುದ್ದಿ ಮಾಡು. ಹೇಳು. ಏಕದಂತ ಏಕದಂತ ಪಂಜಿಗನ್ನು ಮುಂದುವರಿಸು. ಪಂಜಿಗನ್ನು ಮಾಣಿಭಟ್ಟ ಹರಿಯಾರ ಪಚ್ಚೆ ಕಲ್ಲು ಪಾಣಿ ಮೆಟ್ಟು ಹೊನ್ನಯ್ಯನ ಗಂಟೆ ನಿನ್ನ ಕುಟುಂಬದ ಗಂಟೆ. ನೀವು ಅದನ್ನು ಬಿಡು. ನಿನ್ನ ಸ್ತುತಿಯನ್ನು ಗಣಪತಿ ದೇವರಿಗೆ ಭಾಷಾಂತರ ಮಾಡ್ಲಿಕ್ಕೆ ಒಬ್ಬನನ್ನು ಒಟ್ಟಿಗೆ ಇಟ್ಟುಕೊಳ್ಬೇಕಾಗಿತ್ತು. ನನ್ನ ಕೈಯೇ ತಾಳ ಗಜ ಮೂಕನಿಗೆ ಗಣಪಗೆ ಗಜ ಮೂಕನಿಗೆ ಅವ ಎಂತಂತ ಹೇಳ್ತಾ ಗಜ ಮೂಕನಮಗೆ ಗಣಪಗೆ ಜಗದ ಜಾಗ ವಂದಿದ
ಆಯ್ತು ಅಷ್ಟು ಸಾಕು. ದೇವರಮ್ಮ ಇನ್ನು ಏನಾದ್ರೂ ಶ್ಲೋಕ ಉಂಟಾ? ನಿಷ್ಕಾಮವಾಗಿ ಆಡಿದ್ದು ಹೌದಲ್ಲ, ಒಳ್ಳೆದಾಯ್ತು. ಅಂತೂ ಇನ್ನು ನೀವು ಪರ್ವತವನ್ನು ತೆಗೆದು ಸಮುದ್ರ ಮಧ್ಯಕ್ಕೆ ಇಳಿಸಿ ಎಂತದ್ದು? ಪರ್ವತ ಮುಳುಗುತ್ತಾ ಉಂಟೆ. ಪರ್ವತವನ್ನು ಆಧರಿಸುವುದಕ್ಕೆ ಬೇಕಾಗಿ ಕೂರ್ಮ ಏನು? ನೀವು ಎಲ್ಲಿ ಹೋದದ್ದು? ನಾನು ಕೂರ್ಮನಾಗಿ ಆಧರಿಸಿ ಕಾಲದಲ್ಲಿ ಒಂದು ಹಂದಿ ಮರಿವಾಯ್ತಲ್ಲ, ಅದು ನನ್ನ ಅಂಶಾವತಾರ. ಯಾವುದು ಇದು ಪೂರ್ಣತೆ. ಇದು? ಅದು ಬಂದದ್ದು ಯಾವುದು? ಅದು ಕೂರ್ಮ. ಯಾವ ಕೂರ್ಮ? ಅದು ಆದಿ ಕೂರ್ಮ. ದೊಡ್ಡವ? ಅದು ನಿನಗೆ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಪೂರಿ ಕೂರ್ಮ? ಪೂರಿ ಕೂರ್ಮ. ಪೂರಿ ಕೂರ್ಮ ಹಾ, ಒಳ್ಳೇದಾಯ್ತು. ಆಯ್ತಲ್ಲ. ನೀವು ಕೂರ್ಮ ಬರುವಾಗ ನಿಮಗೆ ಸಿಗಲಿಲ್ಲ, ನಮಗೆ ಮಾತ್ರ ಸಿಕ್ಕಿದ್ರು. ನಾವು ಸುಲಭದಲ್ಲಿ ಸಿಗ್ಲಿಕ್ಕಿಲ್ಲ. ಇದು ನಿಮ್ಮ ಅವತಾರವ? ಎಲ್ಲವೂ ಕೂಡ ದೇವ ಅವತಾರ. ನೀವು ಒಂದಿಷ್ಟು ಅವತಾರ ಕಟ್ತಿದ್ದೀರಿ. ನಾ ಅಷ್ಟು ಕಟ್ಟಿದ್ದರಿಂದಲೇ ನೀವಿಷ್ಟು ಇದ್ದೀರಿ. ಹೌದಲ್ಲ? ಯೋಚನೆ ಮಾಡಬೇಡಿ. ಆದ್ರೆ ಇನ್ನು ವಾಸುಕಿಯನ್ನು ಸುತ್ತಿ ಅದು ದೇವರೇ ಬಾಲವನ್ನು ಹಿಡಿಯುವುದಕ್ಕೆ ನಾವು ಆಗುದಿಲ್ಲ. ಬೇಡ ಅಯ್ಯಣ್ಣ, ನಮಗೆ ಮತನ ಬೇಡ. ಅವರಷ್ಟಕ್ಕೆ ಮತನ ಮಾಡಿ ನಾವು ನಮ್ಮಷ್ಟಕ್ಕೆ ಹೋಗುವ. ನೀನು ಪದ ಬಿಟ್ಟದ್ದೇನು? ಅದೇ ನಾನು ಸಹ ಯೋಚನೆ ಮಾಡಿದ ಪದ ಬಿಟ್ಟದ್ದೇನು ಬೇರೆ. ಮತ್ತೆ ನನಗೆ ಸುಟ್ಟು ನೆಟ್ಟಿಯರಿಯ ಕೆಲವು ಸಲ ನೆನಪಾಗುದಿಲ್ವಾ? ನನಗೆ ಕೋಪ ಉಂಟಲ್ಲ. ಏನು ಮಾಡೋಣ? ಅವಸರದಲ್ಲಿದ್ದಾರೆ. ಯಾವ ಪದ? ಹೌದು, ನೀ ಇಟ್ಟ ಪದ ಅದೇ ಅಲ್ಲಿಂದ ತೆಗೆದು ಅನ್ನಕ್ಕೆ ಯಾಕೆ ತೆಗೆದೆ? ಕಾರಣ ಉಂಟು. ಆ? ಅವನವನಲ್ಲ. ಆ? ಅದೇ ಯಾರು ತಲೆ ಇರ್ತಾನೆ? ಓಹೋ, ನೀ ಸ್ಥಳ ಬದಲಿಸುವುದಕ್ಕೆ ಕಾರಣ ನೀನು ಬಾಲ ಹಿಡಿಯುವವನಲ್ಲ. ಯಾರು ದೊಡ್ಡವರು? ಯಾರು ನೀವು. ಮತ್ತೆ ನಿಮಗೆ ತಲೆ ಬೇಕು. ನಾವು ತಲೆ ನೀವು ತಲೆ ಹಿಡುಕರು. ನೀವು ನೀವು ಒಮ್ಮೆ ಅಲ್ಲಿ ತಲೆಯನ್ನು ಹಿಡಿಯಬೇಕಾದವರು. ನೀವು ಒಮ್ಮೆ ಒಳ ಬೆಟ್ಟಾಗುವಾಗೆ ಮಾತಾಡ್ತೀರಿ. ಇಲ್ಲ ಇಲ್ಲ, ನಮ್ಮದು ನಿಮ್ಮನ್ನು ಸುಲಭವಾಗಿ ಅರ್ಥ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲ ಇಲ್ಲ. ದೇವೇಂದ್ರ ನನ್ನ ಮಾಯಿ ಸರಿ ಇಲ್ಲ, ಕಿವಿ ಸರಿ ಸೂಕ್ಷ್ಮಂಟು. ಆದೀತು, ಬೇಡ. ದೇವೇಂದ್ರ ಅವರ ತಲೆ ಹೋಗಲಿ. ದೇವರೇ ಏನು ದೇವರೇ? ನೀವು ಪಕ್ಷಪಾತ ಮಾಡ್ಲಿಕ್ಕೆ ನಿಮ್ಗೆ ಪಕ್ಷಪಾತ ಅಂತ ಗೊತ್ತಾಗ್ತದೆ. ಪಕ್ಷಪಾತ ಇಲ್ಲ. ಮತ್ತೆ ತಲೆ ಹೋಗುದು ಅವರಿಗೆ ಆ ನಾಗನ ತಲೆ ಹೋಗಲಿ. ಆ ನಮಗೆ ಅವರಿಗೆ ಮಾನ. ಸರಿ, ಬನ್ನಿ ಬನ್ನಿ ಬನ್ನಿ. ಏನಾಯಿತು? ಅಂತೂ ನಿಮಗೆ ಸಮಸ್ಯೆಯಾಯಿತು. ವಾಸುಕಿಯ ಹೆಡೆಯಿಂದ ಹೊರಬರುವ ಹಾಲಾಹಲ ಅದು ನಿಮ್ಮನ್ನು ಸೇರಿತು ಅಂತಾದ್ರೆ ನೀವು ನಾಶವಾಗುತ್ತೀರಿ. ಇದರಿಂದ ನಿಮ್ಮನ್ನು ರಕ್ಷಿಸಬಲ್ಲ ಸಮರ್ಥ ಅಂತ ಇದ್ರೆ ಪರಶಿವನೇ ಸರಿ, ಅವನನ್ನೇ ಧ್ಯಾನಿಸಿ. ಯಾರೋ ಒಬ್ಬರು ಹೆಂಗಸವನ್ನು ನಮ್ಮ ದೇವರನ್ನು ಕೊಲ್ಲೋಳಲ್ಲ. ಹೇಳಿದ್ರು ಶಾಂತ ಆಗ್ಬೇಕು, ಶಾಂತ. ಮುಖಾಸುರ
ನಿನಗೆ ಸಮಸ್ಯೆ ಆಯ್ತಾ? ಮತ್ತೆ ಏನಾಯ್ತು? ಅದು ಹೆಂಗಸ ಯಾರು ದೇವರೇ? ನಮ್ಮ ದೇವರ ಬಂದು ಕತ್ತು ಇಂಜಿಕತ ಉಂಟು. ಅದು ಯಾರು ಗೊತ್ತಾ? ಯಾರು? ಅದು ಇವರ ಹೆಂಡತಿ. ಯಾರು? ಅದು ಪಾರ್ವತಮ್ಮ ಅಲ್ವೇನು? ನಾನು ದೊಡ್ಡ ಪಟ್ಟು ನೋಡ್ಲೇ ಇಲ್ಲ. ಈಗ ಗೊತ್ತಾಯ್ತಾ? ಅವರಿಗೆ ಯಾಕೆ ಹೀಗೆ ಹಿಡಿದದ್ದು? ಯಾಕೆ ಅವರಿಗೆ ಸೀರೆ ತಂದು ಕೊಟ್ಟದಿದ್ದಕ್ಕೆ ಕಟ್ಟುನಲ್ಲಿ ಈಗ ಬಂದು ಕತ್ತು ಬೀಜುವುದಾಗೆ ಅವರೇ? ಹಾಗಿದ್ರೆ ಸೀರೆ ತಂದು ಕೊಡದಿದ್ರೆ ಎಲ್ಲ ಹೆಂಡತಿಯರು ಗಂಡನ ಕತ್ತೆ ಹಿಡಿಯುವುದು. ಮತ್ತೆ ನಮ್ಮಲ್ಲಿ ಅನುಭವ ಉಂಟು. ನಿನ್ನ ಅನುಭವದ ಮಾತು ತಪ್ಪಲು ಸಾಧ್ಯ. ಆದ್ರೆ ಇದು ಯಾಕೆ ಬಲ್ಲೆಯ? ಪರಮೇಶ್ವರ ದೇವರು ವಾಸುಕಿಯ ಬಾಯಿಂದ ಹೊರಟ ಹಾಲಾಹಲ ಆ ವಿಷವನ್ನು ನುಂಗಿದರು. ಅಲ್ಲ 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 ನಿಂಗಿದ್ದ ಹಾಲಾಹಲ ದೇವರ ಮರುವಾಗಲೇ ನಿಂಗಿದ್ದು. ಅದು ಅವರ ಉದರ ಸೇರಿತು ಅಂತಾದ್ರೆ ಒಳಗಿದ್ದ ಬ್ರಹ್ಮಾಂಡ ಸುಟ್ಟು ಹೋಗುತ್ತದೆ. ಗೋರ್ಮಂಡೆ ಸುಡ್ಲಿ ದೇವ, ನಮಗೇನು? ಗೋರ್ಮಂಡ ಅನ್ನುವ ಬ್ರಹ್ಮಾಂಡ ಬ್ರಹ್ಮಾಂಡ ಒಳಗೆ ಬಿದ್ರೆ ನೀವು ಸುಟ್ಟು ಹೌದಾ? ಹಾಗೆ ಹೊರಬಾರದಂತೆ ನಾನು ಬಾಯಿ ಹಿಡಿದೆ, ಅಮ್ಮ ಗಂಟಲು ಹಿಡಿದ್ರು. ನೋಡಿದೀಯಾ? ದೇವರ ಗಂಟಲು ನೋಡು, ನೀಲವಾಗಿ ಉಂಟು. ಎಂತ ಅಲ್ಲಿ ನೀಲಿ ನೀಲಿ ಉಂಟು. ಇನ್ನು ಮುಂದೆ ನಿಮ್ಮ ದೇವರು ನೀಲಕಂಠ. ಎಂತದ್ದು? ನೀವು ಒಂದು ಗಡಿಗೆ ಒಂದು ಮಾತಾಡಬಾರ್ದು. ಎಂತದ್ದು? ನನಗೆ ಒಮ್ಮೊಮ್ಮೆ ಬಿಸಿ ಅಂತ ಮತ್ತೆ ಬಿಸಿ ಅಂದ್ರೆ ಮತ್ತೆ ನಾನು ಎಂತಂತ ನನಗೆ ಗೊತ್ತಿಲ್ಲ. ಯಾಕೆ? ನೀವು ಬರುವಾಗ ಹೇಳಿದ್ರಿ ನಮ್ಮ ದೇವರು ಪಾರ್ವತಿ ಗಂಡ ಅಂತ, ಈಗ ಹೇಳ್ತೀರಿ ನೀನು ಗಂಡ ಅಂತ. ಈಗ ನಮ್ಮ ದೇವರು ಎಷ್ಟು ಮಂದಿಗೆ ಗಂಡ? ನಿಮ್ಮ ದೇವರು ಲೋಕಕ್ಕೆ ಗಂಡ. ಲೋಕಕ್ಕೆ ಎಲ್ಲ ಗಂಡವ? ಹಾಗಲ್ವ? ಲೋಕವನ್ನು ಪಾಲಿಸುವಂತಹ ಉದ್ದಂಡ ಮೂರ್ತಿ ಹಾಗಾಡಿದ್ದಲ್ಲ, ನೀಲಕಂಠ. ನೀನು ಆಗ ಎಂತದ್ದು ಹೇಳಿದ್ದು? ನನಗೆ ಬಾಯಿ ಮಾತ್ರ ಸರಿ ಇಲ್ಲ, ಕಿವಿ ಸರಿ ಉಂಟು ಅಂತ. ಈಗ ಏನು ಆಚೆ ಈಚೆ ಆದದ್ದು? ಈ ಕೆಲವೊಂದು ಆಚೆ ಈಚೆ ಆಗ್ತದೆ. ಅದು ಸಿಕ್ಕಿದ್ದನ್ನೆಲ್ಲ ನೆನಪಿಟ್ಟು ಕೊಡ್ತಿದ್ದಲ್ಲ, ಭಯಂಕರ ನೀವೊಂದು. ಯೋಚನೆ ಮಾಡು. ನೀಲಕಂಠ ನಂಜುಂಡ. ಗಂಜುಂಡ ಆಯ್ತಲ್ಲ? ಆಯ್ತು, ಈಗ ವ್ಯವಸ್ಥೆ ಆಯ್ತು. ಎಂತದ್ದು? ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾನೆ. ದೇವರೇ, ಈಗ ನಿನ್ನದ್ದೇ ಕೊಳೆಯ ಇಷ್ಟು ಹೊತ್ತು ನಿಮ್ಮ ಜೊತೆಯಲ್ಲಿ ದುಡಿಯುತ್ತಾ ಇದ್ದೇನೆ. ಈಗ ಬಂದ ಈಶ್ವರ ದೇವರಿಗೆ ನಿನ್ನದು ಸುಧಾರಿಕೆಯ? ನನಗೆ ಇಷ್ಟರವರೆಗೆ ಒಂದು ಕೂತುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇಕು ಅಂತ ಕೇಳಿದ್ಯಾ ನೀನು? ಬೇಸರ ಮಾಡಬಾರ್ದು. ನಾನು ಅವರನ್ನು ಕೂತ್ಕೊಳ್ಳಿಸಿದ್ದೀನಿ. ಯಾಕೆ? ನಮ್ಮ ದೇವರು ಬರುವಾಗಲೇ ಕುಡಿದ್ರು. ಇನ್ನು ಕುಡಿದವರನ್ನ ಈ ನೀರಿನ ಬದಿಯಲ್ಲಿ ಇಟ್ಟು ನಿಂತುಕೊಂಡ್ರೆ ಎಲ್ಲಿಯಾದ್ರೂ ನೀರಿಗೆ ಬಿದ್ದರೆ ನಮಗೆ ದೇವರಿಲ್ಲ ಅಂತ ಆಗುತ್ತದೆ. ಅದಕ್ಕಾಗಿ ಸ್ವಲ್ಪ ಸುಧಾರಿಸಿ ಅಂತ ಕೂರಿಸಿದ್ರು. ಯೋಚನೆ ಸಾಧುವೆ. ಯಾಕಂದ್ರೆ ಅವರು ಕುಡಿದದ್ದು ವಿಷ. ಹೌದು, ವಿಷ ಅಮಲೆ ಇರುತ್ತದೆ. ಹೌದೌದು. ಆ ಸ್ಥಿತಿಯಿಂದವರಿಗೆ ದೇವರು ಕುಡಿದ್ರೆ ಏನಾಗೋದಿಲ್ಲ. ನಾವು ಕುಡಿದ್ರೆ ಮಾತ್ರ ಕಷ್ಟ. ಗೊತ್ತಾಯ್ತಲ್ಲ? ಆಗಲಿ, ನೀ ಕೊಟ್ಟದ್ದಕ್ಕೆ ತೃಪ್ತಿ ಉಂಟು. ಸರಿ, ಹೀಗೆ ಬನ್ನಿ. ಇನ್ನು ಸಾಗಬೇಕಾದದ್ದು